ಕಳೆದ ಚುನಾವಣಾ ಪ್ರಣಾಳಿಕೆಯ 170ರಲ್ಲಿ 159 ಭರವಸೆಗಳನ್ನು ಈಡೇರಿಕೆ ಮಾಡಲಾಗಿದೆ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2018ರ ಚುನಾವಣಾ ಪ್ರಣಾಳಿಕೆ ತಯಾರಿ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಲಾಗಿದೆ. ಚುನಾವಣಾ ಪ್ರಣಾಳಿಕೆ ತಯಾರಿಸುವ ಕುರಿತು ಜನವರಿ ಮೊದಲ ವಾರದ ಒಳಗೆ ರಾಜ್ಯದಾದ್ಯಂತ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. 170 ಆಶ್ವಾಸನೆಗಳನ್ನು ಮ್ಯಾನಿಫೆಸ್ಟೋ 2013ರಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿತ್ತು. ಈಗಾಗಲೇ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಇದನ್ನು ನಾವು ಕೂಡ ಸಮಾಲೋಚನೆ ಮಾಡಿದ್ದೇವೆ. ಇದು ಅಧಿಕೃತ ಅಂತೇಳಿ ಹೇಳಿಬಿಡ್ಬೋದು. ಇದರಲ್ಲೇನು ಊಹಾಪೋಹ ಏನಿಲ್ಲ. 159 ಪ್ರಾಮಿಸಸ್ ಹ್ಯಾವ್ ಬೀನ್ ಆಲ್ರೆಡಿ ಫುಲ್ಫಿಲ್ಡ್. 11 ಪ್ರಾಮಿಸಸ್ ಹ್ಯಾಡ್ ಟು ಬಿ ಸ್ಟಾರ್ಟೆಡ್. ಅದು ರಿವ್ಯೂ ಈಸ್ ಅಂಡರ್ ಪ್ರೋಗ್ರೆಸ್. ಅದರಲ್ಲಿ ಅನೇಕ ಜಾರಿ ಕೂಡ ಬರಬಹುದು. ಔಟ್ ಆಫ್ 170 ಕರೆಕ್ಟ್ ಫಿಗರ್ ಇಸ್ 170. ಇಷ್ಟು ಮಾತ್ರ ಅಲ್ಲದೆ ಇದಕ್ಕಿಂತ ಹೆಚ್ಚುವರಿ ಅನೇಕ ಬಹುಶಃ ನನಗೆ ಅನಿಸದೆ ಸುಮಾರು ಒಂದು 20-25% ಹೆಚ್ಚುವರಿ ಆಶ್ವಾಸನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅದು ಬಜೆಟ್ ಮೂಲಕ ಮಾಡಿದ್ದಾರೆ, ವರ್ಷ ಕೊಡತಕ್ಕಂಥದ್ದು. ಮತ್ತು ಆಗಾಗ ಪರಿಸ್ಥಿತಿ ಬಂದ ಹಾಗೆಯೇ ಅದನ್ನು ಕೆಲವು ಅನುಷ್ಠಾನ ಮಾಡಿದ್ದಾರೆ. ಅದು ಒಂದು ಕಡೆ ಯೋಚನೆಗಳು ಇದೆ.